ಉಡುಪಿಯ ಸರಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿಗೆ ಹಿಜಾಬ್ ಹಾಕಿ ಬರುವ ವಿದ್ಯಾರ್ಥಿನಿಯರಿಗೆ ಪ್ರವೇಶ ನಿರಾಕರಿಸಿರುವ ಘಟನೆ ನಡೆದಿದೆ. ಪರಿಣಾಮವಾಗಿ ಈ ವಿದ್ಯಾರ್ಥಿನಿಯರು 3-4 ದಿನಗಳಿಂದ ತರಗತಿಯ ಹೊರಗಡೆ ನಿಲ್ಲುವಂತಾಗಿದೆ. ನಮಗೆ ತರಗತಿ ಅಟೆಂಡೆನ್ಸ್ ಏನೂ ನೀಡುತ್ತಿಲ್ಲ ಎಂದು ವಿದ್ಯಾರ್ಥಿನಿಯರು ಆರೋಪಿಸಿದ್ದಾರೆ. ಕಾಲೇಜು ಪ್ರಾಂಶುಪಾಲರಾದ ರುದ್ರೇಗೌಡ ಅವರು, ನಮ್ಮಲ್ಲಿ ಈವರೆಗೆ ಹಿಜಾಬ್ ಹಾಕಿಕೊಂಡು ತರಗತಿಗೆ ಹಾಜರಾಗುವ ನಿಯಮ ಇರಲಿಲ್ಲ. ಕಳೆದ 3 ದಿನಗಳಿಂದ ಸುಮಾರು 60 ಮುಸ್ಲಿಂ ವಿದ್ಯಾರ್ಥಿನಿಯರಲ್ಲಿ ಕೆಲವು ಮಂದಿ ಮಾತ್ರ ಹಿಜಾಬ್ ಹಾಕಿಕೊಂಡು ಬರುತ್ತಿದ್ದಾರೆ. ಇವರ ಮನೆಯವರನ್ನ ಕರೆದು ನಾವು ಮಾತುಕತೆ ಮಾಡಿದ್ದೇವೆ. ಅವರೆಲ್ಲ ಅರ್ಥ ಮಾಡಿಕೊಂಡು ಒಪ್ಪಿದ್ದಾರೆ ಎಂದು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆದರೆ ವಿದ್ಯಾರ್ಥಿನಿಯರು ಮಾತ್ರ ನಮ್ಮ ಅಟೆಂಡೆನ್ಸ್ ಹೋಗುತ್ತಿದೆ, ನಮಗೆ ಕ್ಲಾಸ್ ಒಳಗೆ ಕೂರಲು ಬಿಡುತ್ತಿಲ್ಲ, ಪೋಷಕರು ಅವರ ಕೆಲಸ ಕಾರ್ಯ ಬಿಟ್ಟು ಕಾಲೇಜಿಗೆ ಬಂದು ಮಾತನಾಡಿದರೂ ಕೂಡ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ, ನಮ್ಮ ಕಲಿಕೆಗೆ ಇದರಿಂದ ತೊಂದರೆ ಆಗುತ್ತಿದೆ ಎಂದು ದೂರಿದ್ದಾರೆ. ಇನ್ನು ಕ್ಯಾಂಪಸ್ ಫ್ರಂಟ್ನ ರಾಜ್ಯ ಸಮಿತಿ ಸದಸ್ಯ ಮಸೂದ್ ಪ್ರತಿಕ್ರಿಯೆ ನೀಡಿದ್ದು, ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿನಿಯರ ಮೇಲೆ ಈ ರೀತಿ ಏಕಪಕ್ಷೀಯ ತಾರತಮ್ಯ ಮಾಡುವುದು ಸರಿಯಲ್ಲ. ಈ ಬಗ್ಗೆ ಪ್ರಾಂಶುಪಾಲರಲ್ಲಿ ಮಾತನಾಡಿದಲು ಸ್ಪಂದಿಸುವುದು ಬಿಟ್ಟು ನಮ್ಮನ್ನ ವಾಪಸ್ ಕಳಿಸುವ ಕೆಲಸವನ್ನ ಮಾಡಿದ್ದಾರೆ. ನಾವು ಶಿಕ್ಷಣಾಧಿಕಾರಿಗಳಿಗೆ ದೂರು ನೀಡಿ ಸಮಸ್ಯೆಯನ್ನ ಬಗೆಹರಿಸಲು ಒತ್ತಾಯಿಸಲಿದ್ದೇವೆ ಎಂದು ಹೇಳಿದ್ದಾರೆ. ನಮಗೆ ಮಾತ್ರ ಹಿಜಾಬ್ ಹಾಕ್ಲಿಕ್ಕಿದೆ, ಮತ್ತೆಂತ ಇಲ್ಲ, ನಮಗೆ ಮಾತ್ರ ಒಂದು ಹಿಜಾಬ್ ಹಾಕ್ಲಿಕ್ಕೆ ಕೊಟ್ಟರೆ ಸಾಕು. ಲಾಸ್ಟ್ ಇಯರ್ ಸೈನ್ಸ್ ಬ್ಲಾಕ್ ಅವ್ರು ಹಾಕ್ತಿದ್ರು, ಅವ್ರಿಗೆ ಈಗ ನಮಗೆ ಹಾಕ್ಲಿಕ್ಕೆ ಕೊಡ್ತಿಲ್ಲ. ನಮಗೆ ತುಂಬ ಡಿಸ್ಕ್ರಿಮಿನೇಷನ್ ಎಲ್ಲ ಮಾಡ್ತಿದ್ದಾರೆ. ಹೇಳಲಿಕ್ಕೆ ತುಂಬ ಇದೆ, ಆದರೆ ನನಗೆ ಜಸ್ಟ್ ವಿ ವಾಂಟ್ ರೈಟ್ಸ್, ಅವರ್ ರೈಟ್ಸ್ ಬೇಕು. ನಮಗೆ ಅಷ್ಟೇ ಬೇಕು. ನಮಗೆ ಹಿಜಾಬ್ ಹಾಕ್ಲಿಕ್ಕೆ ಕೊಡಲಿಕ್ಕೆ ಸಾಕು. ನಾವು 3 ದಿನದಿಂದ ಹಿಜಾಬ್ ಹಾಕಿ ಬರ್ತಿದ್ದೇವೆ, ನಮಗೆ ಅಟೆಂಡೆನ್ಸ್ ಆಗ್ತಿಲ್ಲ, ಕ್ಲಾಸ್ ಒಳಗೆ ತಗೊಳ್ತಿಲ್ಲ. ನಾವು ಇಲ್ಲೇ ಕೂತ್ಕೊಳ್ತಿದ್ದೇವೆ. ನಾವು ಇಲ್ಲೇ ಕೂತ್ಕೊಂಡು ಊಟ ಎಲ್ಲ ಮಾಡಿ ನಮಗೆ ಕ್ಲಾಸ್ ಒಳಗೆ ತಗೊಳ್ತಿಲ್ಲ, ಅಟೆಂಡೆನ್ಸ್ ಇಲ್ಲ. ನಮ್ಮ ಎಷ್ಟು ಕ್ಲಾಸ್ ಮಿಸ್ ಆಗ್ತಿದೆ, ಆದರೂ ಸಹ ನಮಗೆ ಹಿಜಾಬ್ ಹಾಕಲಿಕ್ಕೆ ಕೊಡ್ತಿಲ್ಲ. ನಮಗೆ ಹಿಜಾಬ್ ಹಾಕಲಿಕ್ಕೆ ಬೇಕು ಅಷ್ಟೇ. ಪೇರೆಂಟ್ಸ್ಗೆ ತಗೊಂಡು ಬಂದ ಅಂತ ಹೇಳ್ತಾರೆ ಸರ್. ಬಟ್ ಪೇರೆಂಟ್ಸ್ 3 ದಿನದಿಂದ ಬರ್ತಿದ್ದಾರೆ, ಅವರಿಗೆ ಪುನಃ ಹೇಳ್ತಿದ್ದಾರೆ ಅಡ್ಮಿಷನ್ ಆದಾಗ ಯಾರು ಪೇರೆಂಟ್ಸ್ ಬಂದರೂ ಅವರಿಗೆ ತಗೊಂಡು ಬನ್ನಿ ಅಂತ. ಬಟ್ ಅವರು ಬರ್ತಿದ್ದಾರೆ, ಅವರ ಹತ್ರ ಮಾತಾಡ್ತಾ ಇಲ್ಲ. 2 ಅವರ್ 3 ಅವರ್ಸ್ ಎಲ್ಲ ವೇಸ್ಟ್ ಮಾಡ್ತಿದ್ದಾರೆ ಪೇರೆಂಟ್ಸ್ ಅವರ ಕೆಲಸ ಬಿಟ್ಟು ಎಲ್ಲ ಬರ್ತಿದ್ದಾರೆ ನಮಗೋಸ್ಕರ ಇಲ್ಲಿ ಮಾತಾಡಲಿಕ್ಕೆ. ಬಟ್ ಅವರಿಗೆ ಜಸ್ಟ್ ಇಗ್ನೋರ್ ಮಾಡ್ತಿದ್ದಾರೆ ಸರ್ ಪ್ರಿನ್ಸಿಪಲ್. 3 ದಿವಸದಿಂದ ಕಂಟಿನ್ಯೂಸ್ಲಿ ಇದೇ ಆಗ್ತಾ ಉಂಟು. ನಾವು ಬೋರ್ಡ್ ಸ್ಟೂಡೆಂಟ್ಸ್, ನಮಗೆ ಅಟೆಂಡೆನ್ಸ್ ಶಾರ್ಟೇಜ್ ಆಗ್ತಾಯಿದೆ. ನಾವು ಕಾಲೇಜಿಗೆ ಬರ್ತಿದ್ದೇವೆ, ಆದರೂ ಕೂಡ ನಮಗೆ ಅಟೆಂಡೆನ್ಸ್ ಆಗ್ತಿಲ್ಲ. ಅವರು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾಕ್ಕೆ ರೀಚ್ ಆದಾಗ ನಮ್ಮ ಒಂದು ನಿಯೋಗ ಪ್ರಿನ್ಸಿಪಲರಲ್ಲಿ ಮಾತಾಡಿದಾಗ ಪ್ರಿನ್ಸಿಪಲಲ್ಲಿ ಸ್ಪಂದನೆ ಬರುವ ಬದಲು ನಮ್ಮನ್ನು ಥ್ರೆಟ್ ಕೊಡುವ ಮೂಲಕ ನಮ್ಮನ್ನು ಇಲ್ಲಿಂದ ಡಿಪಾರ್ಟ್ಮೆಂಟಿಗೆ ಕರಿತೇವೆ, ನಾವು ನಿಮ್ಮನ್ನು ಏನು ಮಾಡ್ತೇವೆ ನೀವು ನೋಡಿ ಅಂತ ಹೇಳಿ ಈ ರೀತಿಯ ಥ್ರೆಟ್ ಕೊಡುವ ಮೂಲಕ ನಮ್ಮನ್ನು ಇಲ್ಲಿಂದ ಕಳಿಸ್ತಾರೆ. ಆದ ಕಾರಣ ನಾವು ಈ ಮಕ್ಕಳನ್ನು ಕರ್ಕೊಂಡು ಇವರ ಪೋಷಕರನ್ನು ಕರೆದುಕೊಂಡು ಇಲ್ಲಿಯ DDPO ಮತ್ತು ADCಗೆ ಮೆಮೊರಾಂಡಮ್ ಕೊಡ್ತೇವೆ. ಏನಂತ ಹೇಳಿದ್ರೆ ಇಮಿಡಿಯೇಟ್ಲಿ ಈ ಮಕ್ಕಳಿಗೆ ಸೊಲ್ಯೂಷನ್ ಆಗಬೇಕು. ಇಲ್ಲಿ ಮುಸ್ಲಿಂ ಐಡೆಂಟಿಟಿ ಪ್ರಾಬ್ಲಮ್ ಇಲ್ಲ, ಬೇರೆ ರಿಲಿಜನಿಗೂ ಇಲ್ಲಿ ಆಚರಣೆ ವಿಚಾರಣೆಗೆ ರಿಸ್ಟ್ರಿಕ್ಷನ್ ಇದೆ. ಇಲ್ಲಿ ಬೇರೆ ರೀತಿಯ ಧರ್ಮದ ಪೂಜೆಗಳು ಆಗತ್ತೆ, ಬೇರೆ ಸೆಲೆಬ್ರೇಷನ್ಸ್ಗಳು ಆಗತ್ತೆ, ಆದರೆ ಅದಕ್ಕೆ ಯಾವುದೇ ರೀತಿಯ ಧಕ್ಕೆ ಇಲ್ಲ. ಈ ಮುಸ್ಲಿಂ ಹುಡುಗಿಯರು ಹಿಜಾಬ್ ಹಾಕಿ ಹೋದ ಕಾರಣ ಇವರನ್ನು ತರಗತಿಯಿಂದ ಹೊರಗೆ ಹಾಕ್ತಾರೆ ಅಂತ ಹೇಳಿದ್ರೆ ಇದು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ತೀವ್ರವಾಗಿ ಖಂಡಿಸುತ್ತೆ. ಇಲ್ಲಿ ನಾನು ಹೇಳುವುದು ಏನಂತ ಹೇಳಿದ್ರೆ, ಈ ವಿದ್ಯಾರ್ಥಿನಿಯರುಗಳಿಗೆ ಶೀಘ್ರದಲ್ಲಿ ಪರಿಹಾರ ಕೊಡುತ್ತಿದ್ದಲ್ಲಿ, ಇವರಿಗೆ ನ್ಯಾಯ ಕೊಟ್ಟು ಇವರಿಗೆ ಕ್ಲಾಸ್ ರೂಮ್ ಒಳಗಡೆ ಕಳಿಸುತ್ತಿಲ್ಲಲ್ಲಿ ನಮ್ಮ ಒಂದು ಇತಿಹಾಸ ಇದೆ. ನಾವು ಮಂಗಳೂರಿನ ಮಿಲಾಗ್ರೆಸ್ ಕಾಲೇಜ್ನಲ್ಲಿ ಇದೇ ಇಶ್ಯೂ ಬಂದಾಗ ಮಿಲಾಗ್ರೆಸ್ ಕಾಲೇಜ್ ಬಂದ್ ಮಾಡಿ ಪ್ರತಿಭಟಿಸಿದ್ದೇವೆ. ಪುತ್ತೂರಿನ KVG ಲಾ ಕಾಲೇಜನ್ನು ಬಂದ್ ಮಾಡಿ ನಾವು ಪ್ರತಿಭಟಿಸಿದ್ದೇವೆ. ಮಿಸ್ಟರ್ ಪ್ರಿನ್ಸಿಪಲ್ಗೆ ನಾನು ಇಲ್ಲಿ ಮುಖಾಂತರ ಹೇಳುವುದು ಏನಂತ ಹೇಳಿದ್ರೆ, ಈ ವಿದ್ಯಾರ್ಥಿನಿಯರನ್ನು ಇಮಿಡಿಯೇಟ್ ಆಗಿ ಕ್ಲಾಸ್ ಒಳಗಡೆ ಕಳಿಸಲಿಲ್ಲ ಅಂತ ಹೇಳಿದ್ರೆ ಈ ಶಾಲೆಯನ್ನು ಬಂದ್ ಮಾಡಿ ಇಲ್ಲಿರುವಂತಹ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿನಿಯರನ್ನು ಸೇರಿಸಿಕೊಂಡು ಉಗ್ರವಾದ ಪ್ರತಿಭಟನೆಯನ್ನು ಈ ಶಾಲೆ ಮುಂಭಾಗದಲ್ಲಿ ನಡೆಯಲಿಕ್ಕಿದೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೇನೆ.